ದಕ್ಷಿಣ ಕನ್ನಡ ಜಿಲ್ಲಾ ಕೇಂದ್ರ ಸಹಕಾರಿ ಬ್ಯಾಂಕ್ ನಿಯಮಿತ ಮಂಗಳೂರು ಜನರ ಬಳಿಗೆ ನಮ್ಮ ಬ್ಯಾಂಕ್ ಅಭಿಯಾನದ ಉದ್ಘಾಟನಾ ಕಾರ್ಯಕ್ರಮ ಇಂದು ಪುತ್ತೂರಿನ ಕೊಂಬೆಟ್ಟು ಎಂ ಸುಂದರರಾಮ್ ಶೆಟ್ಟಿ ಸ್ಮಾರಕ ಬಂಟರ ಭವನದಲ್ಲಿ ನಡೆಯಿತು. ಕಾರ್ಯಕ್ರಮದ ಉದ್ಘಾಟನೆಯನ್ನ ಪುತ್ತೂರು ಶಾಸಕರಾದ ಸಂಜೀವ ಮಠಂದೂರು ವಹಿಸಿದ್ರು. ಕಾರ್ಯಕ್ರಮದ ಸಭಾ ಅಧ್ಯಕ್ಷತೆಯನ್ನ ದಕ್ಷಿಣ ಕನ್ನಡ ಜಿಲ್ಲಾ ಕೇಂದ್ರ ಸಹಕಾರಿ ಬ್ಯಾಂಕ್ ನಿಯಮಿತ ಮಂಗಳೂರು ಇದರ ಅಧ್ಯಕ್ಷರಾದ ಡಾ ಎಂಎನ್ ರಾಜೇಂದ್ರ ಕುಮಾರ್ ವಹಿಸಿದ್ರು. ಇನ್ನು ಕಾರ್ಯಕ್ರಮದಲ್ಲಿ ನೂತನ ಸ್ವಸಹಾಯ ಗುಂಪುಗಳ ಉದ್ಘಾಟನೆಯನ್ನ ಪುತ್ತೂರು ನಗರಸಭಾ ಅಧ್ಯಕ್ಷರಾದ ಜೀವನ್ದಾರ್ ಜೈನ್ ಮಾಡಿದ್ರು. ಕಾರ್ಯಕ್ರಮದಲ್ಲಿ ಕರ್ನಾಟಕ ರಾಜ್ಯ ಸಹಕಾರಿ ಕೃಷಿ ಮತ್ತು ಗ್ರಾಮೀಣ ಅಭಿವೃದ್ಧಿ ಬ್ಯಾಂಕ್ ನಿಯಮಿತ ಬೆಂಗಳೂರು ಇದರ ನಿರ್ದೇಶಕರಾದ ರಾಜಶೇಖರ್ ಜೈನ್ ಅವರು ಸಾಲಪತ್ರ ವಿತರಣೆಯನ್ನ ಮಾಡಿದ್ರು. ವಿಮಾ ಆಧಾರಿತ ಸಂಚಯ ಖಾತೆ ಉದ್ಘಾಟನೆಯನ್ನ ದಕ್ಷಿಣ ಕನ್ನಡ ಜಿಲ್ಲಾ ಕೇಂದ್ರ ಸಹಕಾರಿ ಬ್ಯಾಂಕ್ ನಿಯಮಿತ ಮಂಗಳೂರು ಇದರ ನಿರ್ದೇಶಕರಾದ ಕೆಎಸ್ ದೇವರಾಜ್ ಮಾಡಿದ್ರು. ದಕ್ಷಿಣ ಕನ್ನಡ ಜಿಲ್ಲಾ ಕೇಂದ್ರ ಸಹಕಾರಿ ಬ್ಯಾಂಕ್ ನಿಯಮಿತ ಮಂಗಳೂರು ಇದರ ನಿರ್ದೇಶಕರಾದ ಬಿ ಜಯರಾಜ್ ರೈ ಬಳ್ಳಂಜ ಸಂಚಯ ಖಾತೆಯನ್ನು ಉದ್ಘಾಟಿಸಿದ್ರು. ದಕ್ಷಿಣ ಕನ್ನಡ ಜಿಲ್ಲಾ ಸಹಕಾರಿ ಯೂನಿಯನ್ ಮಂಗಳೂರು ಇದರ ಅಧ್ಯಕ್ಷರಾದ ಪ್ರಸಾದ್ ಕೌಶಾಲ್ ಶೆಟ್ಟಿ ಠೇವಣಿ ಪತ್ರ ವಿತರಣೆಯನ್ನ ಮಾಡಿದ್ರು. ಇನ್ನು ಈ ಕಾರ್ಯಕ್ರಮದಲ್ಲಿ ಹಲವು ಗಣ್ಯರು ಭಾಗಿಯಾಗಿದ್ರು. ಇಂತಹ ಕಾರ್ಯವನ್ನು ಕೂಡ ಸುಮಾರು 105 ಶಾಖೆಗಳ ಮೂಲಕ 2 ಜಿಲ್ಲೆಗಳ ಕಾರ್ಯವ್ಯಾಪ್ತಿಯನ್ನು ಹೊಂದಿಕೊಂಡು ಸುಮಾರು 8,500 ಕೋಟಿಗಿಂತಲೂ ಹೆಚ್ಚು ಮಿಗಿಲಾದ ವಾರ್ಷಿಕ ವಹಿವಾಟನ್ನು ನಡೆಸಿ ಇವತ್ತು ರಾಷ್ಟ್ರದಲ್ಲಿ ಬ್ಯಾಂಕ್ ಅಂತ ಹೇಳಿದರೆ ವಾಣಿಜ್ಯ ಬ್ಯಾಂಕ್ ಮಾತ್ರ ಅನ್ನುವಂಥ ಅರ್ಥದ ತಿಳ್ಕೊಂಡವ್ರೆ. ಅದು ಹೋಗಬೇಕು. ಸಹಕಾರಿ ಬ್ಯಾಂಕ್ಗಳು ಕೂಡ ಬ್ಯಾಂಕಿಂಗ್ ಕ್ಷೇತ್ರದಲ್ಲಿ ಭಾಳಷ್ಟು ಕೆಲಸವನ್ನು ಮಾಡಿದೆ. ಜನರ ಬಳಿಗೆ ಹೋಗಿ ನಾವು ಅವರಿಗೆ ಬೇಕಾದಂಥ ಸವಲತ್ತನ್ನು ಕೊಡುವ. ಅವರಿಗೆ ಇವತ್ತು ಒಂದು ಆಭರಣ ಈಡಿನ ಸಾಲ ಬೇಕಾಗಿದೆ, ಅವ ಎಲ್ಲಿ ಹೋಗ್ತಾನೆ? ಖಾಸಗಿ ಮುತ್ತೊಟ್ಟು ಇನ್ನೊಂದು ಯಾವುದೋ ಖಾಸಗಿಯಲ್ಲಿ ಹೋಗ್ತಾನೆ. ಅದು ಹೋಗಬಾರ್ದು. ಅವರು ಬ್ಯಾಂಕಿನಲ್ಲಿ ಬಂದರೆ ಅವರಿಗೆ ಅವರು ಕೊಡೋದಕ್ಕಿಂತ 10 ರೂಪಾಯಿ ಜಾಸ್ತಿ 90% ಹಣವನ್ನು ಮೌಲ್ಯದ 90% ಹಣವನ್ನು ಕಮ್ಮಿ ಬಡ್ಡಿಯಲ್ಲಿ ನಾವು ಕೊಡಲಿಕ್ಕೆ ಬಯಸ್ತಾ ಇದ್ದೀವಿ. ಇದರ ಜೊತೆಗೆ ಈ 3 ತಿಂಗಳ ಅವಧಿಯಲ್ಲಿ ಯಾರೇ ಯಾವುದೇ ವಿಧವಾದಂಥ ಸಾಲ ಪಡೆದುಕೊಂಡು ವಾಹನ ಸಾಲ ಇರ್ಬೋದು, ಆಭರಣ ಈಡಿನ ಸಾಲ ಇರ್ಬೋದು, ಗೃಹ ಸಾಲ ಇರ್ಬೋದು, ವ್ಯಾಪಾರ ಸಾಲ ಇರ್ಬೋದು, 1 ತಿಂಗಳು ನಾವು ಅವನಿಗೆ ಬಡ್ಡಿಯ ರಿಯಾಯಿತಿಯನ್ನು ಕೊಡ್ತೇವೆ. ಇದು ಯಾವ ವಾಣಿಜ್ಯ ಬ್ಯಾಂಕಿನವರು ಮಾಡಿದಿಲ್ಲ. ಇಷ್ಟವರೆಗೆ ದೇಶದಲ್ಲಿ ಯಾರು ಮಾಡಿದಂಥ ಒಂದು ಕಾರ್ಯಕ್ರಮವನ್ನು ನಮ್ಮ ಜಿಲ್ಲಾ ಕೇಂದ್ರ ಸಹಕಾರಿ ಬ್ಯಾಂಕ್ನವರು ಮಾಡ್ತಾಯಿದ್ದಾರೆ. ಇದರ ಜೊತೆಗೆ ಮಹಿಳೆಯರು ಈಗಾಗಲೇ ಭಾಳಷ್ಟು ಗುಂಪುಗಳಲ್ಲಿ ಬೇರೆ ಬೇರೆ ಗುಂಪುಗಳಿವೆ. ಇವತ್ತು ನವೋದಯ ಇರ್ಬೋದು, ಶ್ರೀಶಕ್ತಿ ಇರ್ಬೋದು, ಧರ್ಮಸ್ಥಳದ ಗ್ರಾಮೀಣ ಅಭಿವೃದ್ಧಿ ಇರ್ಬೋದು, ಬೇರೆ ಬೇರೆ ಗುಂಪಿನವರಿದ್ದಾರೆ. ಆದರೂ ಕೂಡ ಇನ್ನೂ ಕೆಲವರು ಯಾವುದೇ ಗುಂಪಿಗೆ ಸೇರದ ಜನರು ಇದ್ದಾರೆ. ಈ ಗುಂಪಿನ ಬೇಡ ಅಂಥೇಳಿ ಅವರಿಗೆ ನಾವು ಅವರಲ್ಲಿ ಒಂದು ಮನೋಭಾವನೆಯನ್ನು ವ್ಯಕ್ತಪಡಿಸಿ ಅವರಲ್ಲಿ ಒಂದು ಪ್ರೇರಣೆಯನ್ನು ಕೊಟ್ಟು ನೀವು ಸ್ವಾವಲಂಬಿಗಳಾಗಬೇಕು. ಮಹಿಳೆಯರು ಯಾರು ಪುರುಷ ಪ್ರಧಾನವಾದಂಥ ಸಮಾಜದಲ್ಲಿ ಮಹಿಳೆ ಹಿಂದೆ ಉಳಿಬಾರ್ದು ಅನ್ನುವಂಥ ದೃಷ್ಟಿಕೋನದಿಂದ ಪ್ರತಿ ಮನೆಗೆ ಹೋಗಿ ಅವರನ್ನು ಗುಂಪಿನಲ್ಲಿ ಸೇರುವಂತೆ ಮಾಡಿ ಅವರಿಗೂ ಕೂಡ ಅವರ ಸ್ವಾವಲಂಬಿ ಜೀವನಕ್ಕೆ ಬೇಕಾದಂಥ ತರಬೇತಿಯನ್ನು ನೀಡಿ ಅವರಿಗೆ ಬೇಕಾದಂಥ ವ್ಯವಹಾರಕ್ಕೆ ಬೇಕಾದಂಥ ಸಾಲವನ್ನು ನೀಡಿ ಅವರಿಗೆ ಸ್ವಾವಲಂಬಿ ಜೀವನವನ್ನು ಮಾಡಿಸುವಂಥ ಕೆಲಸಕ್ಕೆ ನಾವು ಇವತ್ತು ಇಳಿದಿದೆ. ಇದಕ್ಕೆ ನನ್ನ ಕಾಣ್ತದೆ ಜನರ ಪ್ರೋತ್ಸಾಹ ಭಾಳ ಸಿಕ್ಕಿದೆ. ಇವತ್ತು ನೋಡಿ, ಸುಮಾರು 14 ದಿವಸದಿಂದ ನಾವು ಕೆಲಸ ಮಾಡ್ತಾಯಿದ್ವಿ.